ಹೇಗೆ ಸರ್ ಏನು ಮ್ಯಾರಿಂಗ್ ಪೋಸ್ಟ್ಮಾರ್ಟಮ್ ಆತೀಗ ಪೋಸ್ಟ್ಮಾರ್ಟಮ್ ಆತೀಗ ಹಾಂ ಅಲ್ಲಿ ಅಚ್ಚುತ್ತೊಂದು ಗಾಡಿ ಕಾಯ್ತಾ ಇದ್ರು ಹೋಯ್ತು. ಈಗ ಒಂದು ಮುಖ್ಯಮಂತ್ರಿ ಪಟ್ಟಿಗಳು ಬಂದಿದ್ದಾರೆ. ಈಗ ಅವ್ರ ತಂದೆಯ ಏನು ರಿಕ್ಷಾ ಮೇಲೆ ಟ್ಯಾಕ್ಸ್ ಆಗಿರ್ತಕ್ಕಂಥ ಸುಳ್ಳದ ಕಾರಣಕ್ಕೆ ಆ ಒಂದು ರಿಕ್ಷಾ ಚಾಲಕ ಸಾಧನೆ ಮಾಡ್ತಾನೆ. ಆತ ಬೆಳಗಾವಿಯ ಸುಭಾಷ್ ನಗರದ ನಿವಾಸಿಯಾಗಿರ್ತಕ್ಕಂಥ ಕುಟುಂಬದಲ್ಲಿದ್ದಾಗಲೇ ಆ ಒಂದು ಸ್ನೇಹವನ್ನು ನೋಡಿ ಈಗ ಕಲ್ಲಿಗೆ ಸ್ವತಃ ಮಾಜಿ ಶಾಸಕರು ಕೂಡ ಕಣ್ಣೀರು ಹಾಕ್ತಾರೆ. ಈ ಕುಟುಂಬಕ್ಕೆ ಬಂದಿದ್ದಾರೆ. ಈಗ ಒಂದು ವೃತ್ತಿಗೆ ಸಂತೈಸುವಂಥ ಕೆಲಸವನ್ನು ಏನು ಬೆಳಗಾವಿಯ